ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಕೂಡ ತುಂಬ ಸ್ಪೆಷಲ್ ಇದೆ. ಇವತ್ತು ಕೂಡ ನಾನು ಸ್ವಲ್ಪ ಸೆಲ್ಫ್ ಕೇರ್ನ ಬಗ್ಗೆ ನಿಮಗೆಲ್ಲ ಶೇರ್ ಮಾಡಬೇಕು ಅಂತ ಇದ್ದೇನೆ. ಹಾಗೆ ನಮ್ಮ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ನೋಡುವ. ಇವತ್ತು ಬೆಳಿಗ್ಗೆ ಕುಡ್ದಾಯಿತು ನಾನು. ಬೊಂಡಾಸ ಇತ್ತು, ಮತ್ತು ವೆಜಿಟೇಬಲ್ ಜ್ಯೂಸ್ ಕೂಡ ನಾನು ಮಾಡಿ ಕುಡಿದೆ. ಮತ್ತು ಬೇರೆ ಎಂಥ ಸಹ ತಿಂಡಿ ತಿನ್ನಲಿಲ್ಲ ನಾನು. ಬ್ರೇಕ್ಫಾಸ್ಟ್ ಆಗಿ ನನ್ನ ಹತ್ರ ಇವತ್ತು ಅವೈಲೇಬಲ್ ಇರುವಂತಹ ಫ್ರೂಟ್ ಹೇಳಿದರೆ ಒಂದು ಕಿತ್ತಳೆ ಇತ್ತು ಮತ್ತು ದಾಳಿಂಬೆ ಇತ್ತು. ಇದನ್ನೇ ನಾನು ಬ್ರೇಕ್ಫಾಸ್ಟ್ ಆಗಿ ನಾನು ತಿಂತಾ ಇದ್ದೇನೆ. ಸೊ ನೋಡುವ ನಮ್ಮ ಹೆಲ್ತ್ ಮತ್ತು ಟ್ರ್ಯಾಕ್ ಹೇಗೆ ಹೋಗ್ತದೆ, ನಮ್ಮ ವೆಯ್ಟ್ ಹೇಗೆ ಹೋಗ್ತದೆ ಅಂತೆಲ್ಲ ಒಂದು ಟ್ರೈ ಮಾಡುವ ಅಂತ ಇದ್ದೇನೆ. ಇದು ನೋಡಿ, ಎಳ್ಳಿನ ಪಂಚಕಜ್ಜಾಯ. ಇದು ಶನಿ ಪೂಜೆಯಲ್ಲಿ ಮಾಡಿದ್ದು. ಇದು ಶನಿ ಪೂಜೆಗೆ ಮಾತ್ರ ವಿಶೇಷವಾಗಿ ಮಾಡೋದು. ನಿನ್ನೆ ನನ್ನ ಹಸ್ಬೆಂಡ್ ಹೋಗಿದ್ರು, ಹೇಳಿದೆಲ್ಲ ಅವರು ಹೋದದ್ದು ಶನಿ ಪೂಜೆಗೆ. ಸೊ ಇದನ್ನು ಶನಿ ಪೂಜೆಗೆ ಯಾಕೆ ಮಾಡ್ತಾರೆ ಹೇಳಿದರೆ, ನನಗೆ ಅನಿಸೋದು, ಈಗ ನಮಗೆ ಶನಿ ದಶೆ ನಡೀತಾ ಇರ್ತದೆ ಅಥವಾ ಏಳರಾಟ ಶನಿ ಎಲ್ಲ ಇರ್ತದಲ್ಲ, ಈ ಸಂದರ್ಭದಲ್ಲಿ ಇಂಥದ್ದನ್ನೆಲ್ಲ ಮಾಡಿ ಈ ರೀತಿಯ ಪ್ರಸಾದ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ, ಮೋಸ್ಟ್ಲಿ ಇದನ್ನು ನಾವು ಸೇವಿಸಬೇಕೋ ಏನೋ, ಆ ಟೈಮಲ್ಲಿ ನಮ್ಮ ಗ್ರಹಗತಿಗಳಿಗೆ ಸರಿಯಾದ ಆಹಾರ ಸೇವನೆ ನಾವು ಮಾಡಿದರೆ ಅದರಿಂದ ಆಗುವಂತಹ ಎಫೆಕ್ಟ್ ನಮಗೆ ಕಡಿಮೆ ಆಗ್ತದೆ ಅಂತ ಇರಬಹುದು. ಅದರ ಲಾಜಿಕ್ ನಮಗೆ ಯಾರು ಸಹ ವಿವರಿಸಲಿಲ್ಲ. ಬಟ್ ಇಂಥದಕ್ಕೆ ಇಂಥದ್ದು ಅಂತ ಹೇಳಿದ್ದಾರೆ. ನಾನು ಈ ರೀತಿಯಾದಂತಹ ಔಟ್ಫಿಟ್ ಅನ್ನು ಉಪಯೋಗ ಮಾಡ್ತೇನೆ. ನೋಡಿ, ನಮಗೆ ನಮ್ಮ ಡೈಲಿ ಲೈಫಲ್ಲಿ ಇಂಥ ಡ್ರೆಸ್ ಹಾಕಿ ಅಭ್ಯಾಸ ಇರುವುದಿಲ್ಲ. ನಾವು ಚೂಡಿದಾರ್ ಹಾಕ್ತೇವೆ ಅಥವಾ ನೈಟಿ ಹಾಕ್ತೇವೆ. ಬಟ್ ನಾವು ಎಕ್ಸರ್ಸೈಸ್ ಮಾಡುವಾಗ ಇದನ್ನೇ ಹಾಕ್ಬೇಕು. ಇಂಥದ್ದೇ ಇದು ನಮಗೆ ನೋಡಿ, ವೆಸ್ಟರ್ನ್ ಸಂಸ್ಕೃತಿ ಇದು ಟಿ ಶರ್ಟ್ ಆದರೆ ಸಹ ಇದು ನಮಗೆ ವ್ಯಾಯಾಮ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಅಂದ್ರೆ ಡಿಸ್ಟ್ರಾಕ್ಷನ್ ಆಗುದಿಲ್ಲ ಇದನ್ನು ಹಾಕಿಕೊಂಡು ನಾವು ಎಕ್ಸರ್ಸೈಸ್ ವ್ಯಾಯಾಮ ಎಲ್ಲ ಮಾಡುವಾಗ. ಸೊ ನೀವು ಅದಕ್ಕೆ ನಾಚಿಕೆ ಮಾಡಬೇಡಿ. ಅಂದ್ರೆ ಕೆಲವರಿಗೆ ಅಭ್ಯಾಸವೇ ಇರುವುದಿಲ್ಲ ನೋಡಿ, ಈ ತರದ ಟಾಪ್ ಎಲ್ಲ ಹಾಕಿ, ಈ ತರದ ಪ್ಯಾಂಟ್ ಎಲ್ಲ ಹಾಕಿ. ಬಟ್ ನಮ್ಗೆ ವ್ಯಾಯಾಮ ಮಾಡ್ಲಿಕ್ಕೋಸ್ಕರ ಆದ್ರೂ ಇಂಥದನ್ನು ತೆಗೆದು ಇಟ್ಟುಕೊಳ್ಳಿ. ಹಾಗೆ ಈ ಮುಕ್ಕಾಲ್ ಪ್ಯಾಂಟ್ ಉಂಟಲ್ಲ, ಇದು 3/4 ಪ್ಯಾಂಟ್ ಸಿಗ್ತದೆ. ನಾನು ಇಲ್ಲಿ ಸಂಜು ಶೆಟ್ಟಿಯಲ್ಲಿ ತಗೊಳ್ಳೋದು 3/4 ಪ್ಯಾಂಟ್. ಅದನ್ನೇ ನಾನು ಚೂಡಿದಾರಿಗೆ ಹಾಕೋದು. ಯಾಕೆಂದ್ರೆ ನಮ್ಮ ಚೂಡಿದಾರಿದ ಪ್ಯಾಂಟ್ ಹಾಕಿದ್ರೆ ಅದು ಕಾಲಿನ ಅಡಿಗೆ ಎಲ್ಲ ಬರ್ತದೆ. ಅದನ್ನ ಈಗ ಮಡಿಚಿಕೊಂಡಿರ್ಬೇಕು ನಮ್ಗೆ ಹಟ್ಟಿಗೆ ಹೋಗುವಾಗ್ಲಾ, ತೋಟಕ್ಕೆ ಹೋಗುವಾಗ್ಲಾ. ಮತ್ತೆ ಅದಕ್ಕೆ ಇಲ್ಲಿ ಒಂದು ಹಗ್ಗ, ನಮ್ಗೆ ಆಗಾಗ ಅದನ್ನ ಹಗ್ಗ ಬಿಚ್ಚಬೇಕು. ಟಾಯ್ಲೆಟ್ಗೆ ಹೋಗುವಾಗ ಕಿರಿಕಿರಿ ಅಲ್ಲ, ಅದಕ್ಕೆ ಗಂಟು ಬಿಡುದು, ಅದು ಒಳಗೆ ಸ್ವಿಂಕ್ ಹೋಗುದು. ಅದಕ್ಕೆ ಇದು ಎಲಾಸ್ಟಿಕ್, ಇದು ತುಂಬಾ ಕಂಫರ್ಟೇಬಲ್. ಈ ಪ್ಯಾಂಟ್ ಮತ್ತು ಟಿ ಶರ್ಟ್ ಈ ವ್ಯಾಯಾಮಕ್ಕೆ ತುಂಬಾ ಕಂಫರ್ಟೇಬಲ್ ಅನ್ನಿಸ್ತದೆ. ಎಷ್ಟು ಸ್ವೆಟ್ ಆಯ್ತು ನೋಡಿ ಇಲ್ಲಿ ಎಲ್ಲ, ಇಲ್ಲಿ ಮತ್ತೆ ಕೈಯಾಡಿ ಸ್ವೆಟ್ ಆಗ್ಬೇಕಂತೆ ನಮಗೆ ಫಸ್ಟಿಗೆ. ಅದಕ್ಕೆ ಬೆಳಿಗ್ಗೆ ಮಾಡ್ಲಿಕ್ಕೆ ಹೇಳಿದೆ. ಯಾಕೆಂದ್ರೆ ಅಷ್ಟು ಹೊತ್ತಿಗೆ ಉಂಟಲ್ಲ, ಸ್ವೆಟ್ ಆಗೋದಿಲ್ಲ ಅಷ್ಟು ಸುಲಭದಲ್ಲಿ. ಮತ್ತೆ ಮತ್ತೆ ಆಗುವಾಗ ಸ್ವೆಟ್ ಆಗ್ತದೆ ಬೇಗ, ವಾತಾವರಣ ಸಹ ಬಿಸಿ ಆಗ್ತದಲ್ಲ. ಹಾಗೆ ಈಗ ನಮಗೆ ಬೆಳಿಗ್ಗೆ ಮಾಡಲಿಕ್ಕೆ ಆಗದೇ ಇದ್ರೆ ಸಹ ಉಂಟಲ್ಲ, ಯಾವುದಾದ್ರೂ ಒಂದು ಟೈಮಲ್ಲಿ, ಅಂದರೆ ಆಹಾರ ತಿನ್ನುವುದಕ್ಕಿಂತ 2 ಗಂಟೆ ಮೊದಲು ಮತ್ತು ತಿಂದ ಎಷ್ಟು ಗಂಟೆ ಮೊದಲು ನಂತರ ಅಂತ ಒಂದು ಉಂಟಲ್ಲ ಟೈಮ್, ಅದಕ್ಕೆ ಸರಿಯಾಗಿ ನಾವು ನೋಡಿಕೊಂಡು ಮಾಡಬೇಕು. ಅಂತೂ ಬಿಡಬಾರ್ದು ಅಂತ. ಎಷ್ಟು ಲೇಟ್ ಆದರೆ ಸಹ ಉಂಟಲ್ಲ, ಮಾಡುವುದನ್ನು ನಾವು ನಿಲ್ಲಿಸಲೇಬಾರ್ದು. ಹಾಗೆ ನೋಡುವ ಫ್ರೆಂಡ್ಸ್. ಇದು ನೋಡಿ, ಇದೆಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದಕ್ಕೆಲ್ಲ ಮಾಡಿ ಉಳಿದಂತಹ ತರಕಾರಿಗಳು. ಇದೆಲ್ಲ ಜ್ಯೂಸ್ ಮಾಡಿದ್ದು ನೋಡಿ, ಎಷ್ಟು ಸಣ್ಣ ಬೀಟ್ರೂಟು, ಇದು ಸಹ ಹಾಗೆ ಯಾವುದಕ್ಕೋ ಯೂಸ್ ಮಾಡಿದ್ದು. ಇದು ನೀರುಳ್ಳಿ ಸಹ ಹಾಗೆ. ಇದನ್ನೆಲ್ಲ ಒಟ್ಟು ಮಾಡಿ ನಾನೊಂದು ಸ್ಪೆಷಲ್ ರೆಸಿಪಿ ಮಾಡ್ತೇನೆ. ಅಂತ ಹೇಳಿದರೆ, ಇದು ನಾವು ಅಡಿಗೆಗೆಲ್ಲ ಮಾಡ್ತೇವಲ್ಲ ಸಾಸೆಮಿ ಅಂತ ಹೇಳಿ. ಸೊ ಅದು ಸಾಸೆಮಿ ಅನ್ನೋದು ಅಂದರೆ ತೆಂಗಿನಕಾಯಿಯೊಟ್ಟಿಗೆ ಸಾಸಿವೆ ಕಾಳನ್ನು ಹಾಕಿ ಚಂದ ಮಾಡಿ ಗ್ರೈಂಡ್ ಮಾಡೋದಲ್ಲ. ಹಸಿಮೆಣಸು ಕೂಡ ಹಾಕ್ಬೋದು ಅಥವಾ ಒಣಗಿದ ಕೆಂಪು ಮೆಣಸು ಕೂಡ ಹಾಕ್ಬೋದು. ಹಾಕಿ ಗ್ರೈಂಡ್ ಮಾಡಿ ಮಾಡೋದಲ್ಲ, ಅದು ಒಂದು ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಂತ ನನಗೆ ಮೊನ್ನೆ ಗೊತ್ತಾದದ್ದು ಅಂತ. ಅಷ್ಟು ಒಳ್ಳೆಯದಂತೆ ಅದು ಸಾಸೆಮಿ ನಾವು ತಿನ್ನೋದು. ಅದಕ್ಕೆ ಎಂತ ರಾಯ್ತ ಅಂತ ಹೇಳೋದಾ, ನನಗೆ ಸಹ ಗೊತ್ತಿಲ್ಲ. ಉಪ್ಪು ಸಾಸಮಿ ಮತ್ತು ಚಕ್ಕರ್ಪೆ ಸಾಸಮಿ ಎಲ್ಲ ಮಾಡ್ತೇವಲ್ಲ, ಅದು ನಿಜವಾಗಿ ಸಹ ಹೊಟ್ಟೆಗೆ ಅಷ್ಟು ಒಳ್ಳೆಯದು ಗೊತ್ತುಂಟ. ಬೀಟ್ರೋಟ್ ಸಾಸಮಿ, ಹರಿವೆ ಸೊಪ್ಪಿನ ಸಾಸಮಿ ಅದೆಲ್ಲ. ಬಟ್ ಅದನ್ನು ನಾವು ಬೇಯಿಸಿ ಮಾಡೋದಲ್ಲ, ಇದನ್ನು ಹಸಿಯಾಗಿಯೇ ನಾವು ಮಾಡಬೇಕು. ಅನ್ನದೊಟ್ಟಿಗೆ ಸಹ ತಿನ್ಬೋದು, ಅನ್ನಕ್ಕಿಂತ ಮೊದಲು ಕೂಡ ತಿನ್ಬೋದು.
ತಿನ್ಬೋದು ಅಥವಾ ಖಾಲಿ ಅದನ್ನೇ ಸಹ ತಿನ್ಬೋದು. ಹಾಗೀಗ ನಾನು ಅದನ್ನು ಮಾಡ್ತಾ ಇದ್ದೇನೆ. ನಾನು ಅದಕ್ಕೆಂತಲೇ ಬಿಳಿ ಸಾಸಿವೆ ತಂದಿದ್ದೇನೆ. ಇದು ಇನ್ನೂ ಸಹ ಒಳ್ಳೆಯದಂತೆ ಬಿಳಿ ಸಾಸಿವೆ, ಅದಕ್ಕೆಂತಲೇ ನಾನು ತಂದದ್ದು. ಸೊ ಅದನ್ನು ನಿಮಗೆ ಮಾಡಿ ತೋರಿಸ್ತೇನೆ ಆಯಿತಾ. ಮತ್ತೆಂತ ಗೊತ್ತಾ, ನನಗೆ ಮತ್ತೆ ಹೋಗಿತ್ತು ಅಂತ ಒಂದು ಕ್ಯಾಬೇಜ್ ಸಹ ಉಂಟು, ಅರ್ಧ ಕಟ್ ಮಾಡಿದ್ದು ಅದು ಸಹ ಹಾಕ್ತೇನೆ. ಮತ್ತು ಟೋಫು ಉಂಟಲ್ಲ ಅದು ಸಹ ಹಾಕ್ತೇನೆ. ಒಂದು ಸ್ಪೆಷಲ್ ರೆಸಿಪಿ ನಾನು ಮಾಡಿ ತೋರಿಸ್ತೇನೆ ನಿಮಗೆ. ಮನೆಯಲ್ಲಿ ಟ್ರೈ ಮಾಡಿ. ಇದು ವೆಯ್ಟ್ ಲಾಸಿಗೆ ಸಹ ತುಂಬ ಒಳ್ಳೆಯದು, ಹೊಟ್ಟೆಯ ಪ್ರಾಬ್ಲಮ್ಗೆ ಸಹ ಒಳ್ಳೆಯದು, ಮತ್ತು ಏನಾದರೂ ಜಸ್ಟ್ ಫಾರ್ ಚೇಂಜ್ ಅಂತ ಇದ್ದರೆ ಅದಕ್ಕೆ ಸಹ ಒಳ್ಳೆಯದು. ಒಂದೊಂದು ಮಾಡಿ ತೋರಿಸ್ತೇನೆ, ನೀವು ನೋಡಿ ನಿಮಗೆ ಸಹ ಇಷ್ಟ ಆಗ್ತದಾ ಎಂತ ಅಂತ ಹೇಳಿ. ನಾನೇ ಹೇಳ್ತೇನೆ ಟೇಸ್ಟ್. ನಾನು ಸಹ ಫಸ್ಟ್ ಟೈಮ್ ಆ್ಯಕ್ಚುಲಿ ಮಾಡ್ತಾ ಇರೋದು. ಅಂದರೆ ಈ ಟೈಪಲ್ಲಿ ನಮ್ಮ ಸಾಸಿವೆ ಅಂತ ನಾವು ಮಾಡ್ತೇವೆ ಅದು ತುಂಬ ಟೇಸ್ಟ್ ಅಲ್ಲ, ಇಲ್ಲಾಂದರೆ ಸಹ ಈ ಟೈಪಲ್ಲಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಲೆಟ್ ಮಿ ಟ್ರೈ ಆ್ಯಂಡ್ ಟೇಸ್ಟ್ ಆ್ಯಂಡ್ ಶೇರ್ ವಿತ್ ಯು. ಸ್ಪೆಷಲ್ ಲಂಚ್ ತಾಲಿ ನಮ್ಮದು ನೋಡಿ. ಇವತ್ತು ತುಂಬ ಇವಳಿಗೆ ಎಂತಾಗಿದೆ ಮಾರ್ರೆ ನಗಡಬೇಡಿ ಅಂತ, ಅದು ಹಾಗೆ ಒಮ್ಮೆ ಖುಷಿ ಬಂದ ಹಾಗೆ ಮಾಡೋದು. ನನ್ನ ಹಸ್ಬೆಂಡಿಗೆ ನಾನು ಅನ್ನ ಇಟ್ಟಿದ್ದೇನೆ. ಇದು ಟೋಫು ಫ್ರೈ. ಇದಕ್ಕೆ ಎಂತೆಲ್ಲ ಮಾಡಿದ್ದೇನೆ ಅಂತ ನನಗೆ ಗೊತ್ತಿಲ್ಲ ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ. ಅಂತೂ ಎಂಥದೆಲ್ಲ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿದ್ದೇನೆ. ಸೊ ಇದು ಮತ್ತೆ ಇದಿಷ್ಟು ಇವತ್ತಿನ ಮಧ್ಯಾಹ್ನದ ಊಟದ ತಾಲಿ ನಮ್ಮದು. ಟೋಫು ಫ್ರೈ ಟೇಸ್ಟ್ ಹೇಗೆ ಉಂಟು ನೋಡುವ. ನಾವು ಗಂಡಸ ಈ ಕಡೆ ಕೂತ್ಕೊಂಡಿದ್ದಾರೆ, ನಿಮಗೆ ಕಾಣೋದಿಲ್ಲ. ಹೇಗಾಗಿದೆ ನಿಮ್ಗೆ? ಇಲ್ಲಿ ಕೂತ್ಕೊಳ್ಳಿ, ನೀವು ಕಾಣ್ತಿದ್ರಿ ಅಲ್ಲ. ತುಂಬ ಒಳ್ಳೆಯದಾಗಿದೆ, ವಿತೌಟ್ ಎನಿ ಮಸಾಲ. ಮೇಯ್ನ್ ಒಳ್ಳೆಯದಾಗಲಿಕ್ಕೆ ಕಾರಣ ಎಂತ ಹೇಳಿದರೆ, ನನ್ನ ಮನೆಯಲ್ಲಿ ಇದಿತ್ತು ಅಂತ ಒರಿಗ್ಯಾನೋ, ಗೊತ್ತಲ್ಲ ನಿಮಗೆ, ಪಿಜ್ಜಾದ ಮೇಲೆ ಹಾಕ್ತಾರಲ್ಲ ಒರಿಗ್ಯಾನೋ ಪೌಡರ್ ಒಂದು, ಅದು ಒಂದಿತ್ತು. ಅದನ್ನು ಇದಕ್ಕೆ ಹಾಕಿದೆ. ಅದು ಭಾರಿ ಟೇಸ್ಟು ಬಂತು, ಭಾರಿ ಖುಷಿ ಆಗ್ತದೆ. ಒಮ್ಮೆ ಟ್ರೈ ಮಾಡಿ ಆಯಿತಾ ಮನೆಯಲ್ಲಿ. ನಾನು ಟೋಫು ಮಾಡೋದು ಹೇಗೆ ಅಂತ ಹೇಳ್ತೇನೆ ನಿಮಗೆ. ಖುಷಿ ಆಗ್ತದೆ. ನನ್ನ ಮಗಳು ನೋಡಿದ್ರೆ ಅವಳಿಗೆ ಸಹ ಖುಷಿ ಆಗ್ಬೋದು ಈಗ ಈ ವಿಡಿಯೋ ನೋಡಿ. ನನ್ನ ಗಂಡ ಎಂತೆಲ್ಲ ತಿಂತಾ ಇದ್ದಾರೆ ನೋಡಿ. ಬೆಳಿಗ್ಗೆ ಒಂದು ದೋಸೆ ಉಳಿದಿತ್ತಂತೆ, ನನಗೆ ಅಂತ ಇಟ್ಟದವ್ರು, ನಾನು ತಿನ್ನಲಿಲ್ಲ. ಸೊ ದೋಸೆ ಮತ್ತು ರೈಸಿಗೆ ಟೋಫು ಮಿಕ್ಸ್ ಮಾಡಿದ್ದಾರೆ, ಅವರದೊಂದು ಸ್ಪೆಷಲ್ ಕಾಂಬಿನೇಷನ್. ಇನ್ನು ಇದೆ ನೋಡಿ, ಸುರಿದುಕೊಳ್ತಾರೆ ನೋಡಿ ನೋಡಿ ನೋಡಿ. ಇದು ಇಷ್ಟು ಸಣ್ಣ ಬೌಲ್ ಆದರೆ ಉಂಟಲ್ಲ ವೆಜಿಟೇಬಲ್ಸ್ ಅಲ್ಲ, ಅದು ಹೊಟ್ಟೆ ಫುಲ್ ಆಗ್ತದೆ ಅಂತ ಬೇಗ. ಮಿಕ್ಸೆಡ್ ವೆಜಿಟೇಬಲ್ ಸಾಸಣಿ ಮತ್ತು ಒಂದು ದಾಳಿಂಬೆ ಗಾರ್ನಿಶಿಂಗ್ ಹಾಕಿದ ಸಾಸಣಿ. ಸೊ ಇದನ್ನು ಈಗ ಮೊಸರು ಸಹ ಹಾಕ್ತೇವಲ್ಲ, ನಾವು ಹಾಕ್ತೇವೆ ಮೊಸರು ಕೂಡ ಸಾಸಣಿಗೆ. ಹಾಗೆ ಹೇಗುಂಟು ನೋಡುವ ಟೇಸ್ಟ್. ಮತ್ತು ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಸಹ ಹಾಕಿದ್ದೇನೆ ಆಯಿತಾ. ಇದು ನಾವು ಆಹಾರದಲ್ಲಿ ಬಿಳಿ ಎಳ್ಳು ಎಲ್ಲಿ ಎಲ್ಲ ಸೇರಿಸಲಿಕ್ಕೆ ನಮಗೆ ಸಾಧ್ಯ ಉಂಟು ಅಲ್ಲೆಲ್ಲ ಹಾಕ್ಕೊಳ್ಬೇಕು ನಾವು.
ಸೋಗೆ ಹಾಳೆ ಸಮೇತ ತಂದು ಹಾಕ್ಲಿಕ್ಕೆ ಹೇಳಿದ್ದೇನೆ. ಇಲ್ಲಿ ಕೂತ್ಕೊಂಡು ಎಲ್ಲ ತೆಗೆಯುವಾಗ ಅಂದರೆ ಇನ್ನೂ ಅಡಿಕೆ ಬುಡಕ್ಕೆ ಇದನ್ನು ಹಾಕಿದರೆ ಅಡಿಕೆ ಸಿಗೋದಿಲ್ಲ ಅದು ಹೆಕ್ಲಿಕ್ಕೆ. ಹಾಗೆ ಸೋಗೆ ತಂದು ಇಲ್ಲಿ ಕಟ್ ಮಾಡೋದು ಹಾಳೆಯನ್ನು, ಒಳ್ಳೆಯದನ್ನು ಹಸುಗಳಿಗೆ ತಿನ್ನಲಿಕ್ಕೆ. ಬೇಡದು ನೋಡಿ ಅಲ್ಲಿ ನಮ್ಮ ಸುಡು ಮಣ್ಣು ಉಂಟಲ್ಲ, ಸುಡು ಮಣ್ಣು ಅದಕ್ಕೆ ಹಾಕೋದು. ಶೆಕೆ ಆಯಿತಾ, ಭಾರಿ ಶೆಕೆ ಆಯಿತು. ಇವತ್ತು ಮಳೆ ಬರ್ತದೆ ಗ್ಯಾರಂಟಿ ಪುನಃ. ಎಂತ ಗೊತ್ತಾನೆ, ಇದನ್ನು ನಾನು ತೆಗೆಯದಿದ್ರೆ ಹಾಳೆ ಅಲ್ಲಿಗೆ ಫಂಗಸ್ ಬಂದು ಹಾಳಾಗಿ ಹೋಗ್ತದೆ ಅಂತ ರಾಶಿ ರಾಶಿ ತಂದು ಹಾಕಿದಲ್ಲ, ಅದರಲ್ಲಿ ಒಳ್ಳೆಯದನ್ನು ಮಾತ್ರ ಹುಡುಕಿ ನಾನು ತೆಗಿಲಿಕ್ಕೆ ಹೋದ. ಅದು ನನಗೆ ಎಳಿಲಿಕ್ಕೆ ಆಗ್ತದೆ, ಅಡಿಯಲ್ಲಿ ಬಿದ್ದಿದೆ. ಹಾಗೆ ಎಷ್ಟಾಗ್ತದೆ ಅಷ್ಟು ಮಾಡಿದ್ದೀನಿ. ಈಗ ಚಹಾ ಮಾಡುವ ಹೊತ್ತಾಯಿತು. ಚಹಾ ಮಾಡಿದ ಮೇಲೆ ಇನ್ನು ಹಾಲು ಕರೀಲಿಕ್ಕೆ ಬರಬೇಕು. ನೋಡುವ ಎಷ್ಟಾಗ್ತದೆ ಅಷ್ಟು ಮಾಡಿ ಇಡೋದು. ನನಗೆ ಒಂದು ಹೊಸ ಕೆಲಸ ಆ್ಯಡ್ ಆಯಿತು ಅಂತ, ಈ ಹಾಳೆಯನ್ನೆಲ್ಲ ಶೇಖರಣೆ ಮಾಡಿ ಅದನ್ನು ಒಣಗಿಸಬೇಕು. ಈಗ ನೋಡಿ ಹುಡುಕಿ ನನಗೆ ಇಷ್ಟು ಹಾಳೆ ಸಿಕ್ಕಿದಷ್ಟೇ ಅಂತ. ಅದು ನಿನ್ನೆ ಮಳೆ ಎಲ್ಲ ಬಂತಲ್ಲ ಮೊನ್ನೆ, ಅದರಲ್ಲೆಲ್ಲ ಕೊಳೆತು ಹೋಗಿದೆ. ಅದನ್ನು ನಾನು ಹಾಕುವುದಿಲ್ಲ. ನಾನೀಗ ಅಲ್ಲಿ ಅದರ ಮೇಲೆ ಹಾಕಿದರೆ ಇನ್ನು ಅದರ ಮೇಲೆ ಅವರ ಸರ್ಕಸ್ ಎಲ್ಲ ಉಂಟು, ನಿಮಗೆಲ್ಲ ನೆಕ್ಸ್ಟ್ ನೋಡಲಿಕ್ಕೆ ಸಿಗ್ತದೆ ನೋಡಿ ಗಮ್ಮತ್ತವರದು. ಇಲ್ಲಿಯೇ ಪುಡರಿಕೊಂಡಿರ್ತಾರೆ. ಇದು ನೋಡಿ ನನ್ನ ಬಂಟಿಯ ಬಟ್ಟೆ ಎಲ್ಲ ಒಣಗಿದೆ, ಮೊನ್ನೆದು ಮಳೆಗೆಲ್ಲ ಚಂಡಿ ಸಾಗಿತ್ತು. ಈ ಹಾಳೆಯಲ್ಲಿ ಊಟ ಮಾಡಿದೆ, ನಮಗೆ ಸಹ ಭಾರಿ ಒಳ್ಳೆಯದು. ಮೊದಲಿನ ಕಾಲದಲ್ಲಿ ಉಂಟಲ್ಲ, ಸಣ್ಣ ಒಂದು 11 ದಿವಸದ ಒಳಗಿನ ಮಕ್ಕಳನ್ನೆಲ್ಲ ಇಂತಹ ಹಾಳೆಯ ಒಳಗೆ ಇಡುದು. ಆಚೆ ಈಚೆ ಎಲ್ಲ ಕೊಂಡೋಗ್ಬೇಕಾದ್ರೆ ಹೀಗೆ ಇಟ್ಕೊಂಡು ಹೋಗುದಂತೆ. ನಮ್ಮ ಕಾಲದಲ್ಲಿ ಇರಲಿಲ್ಲ. ಮೋಸ್ಟ್ಲಿ ನಾನೆಲ್ಲ ಈ ಹಾಳೆಯ ಮೇಲೆ ಒಳಗೆ ಬೆಳೆದು ದೊಡ್ಡವಳಾದದ್ದ ಏನೋ. ಹೀಗೆ ಇಟ್ಕೊಂಡು ಹೋಗ್ಲಿಕ್ಕೆ ಸಹ ಸುಲಭ ಅಲ್ಲ. ಈ ನಮ್ಮ ಕಾಲದಲ್ಲಿ ಪ್ಲಾಸ್ಟಿಕ್ ಬಂದಾಗಿತ್ತು ಅಂತ, ಅದರಲ್ಲಿ ಮಕ್ಕಳ ಮೈಯಲ್ಲೆಲ್ಲ ರ್ಯಾಷಸ್ ಬರೋದು ಎಷ್ಟೆಲ್ಲ ಆಗ್ತಿತ್ತು ಗೊತ್ತುಂಟ. ಅದರಲ್ಲಿ ಇಡುವುದರಿಂದ ಏನು ಲಾಭ ಉಂಟು ಪ್ರಯೋಜನ ಉಂಟು ಅಂತ ನಮಗೆ ಆಗ ಗೊತ್ತೇ ಇಲ್ಲ. ನಾವೆಲ್ಲ ಪ್ಲಾಸ್ಟಿಕ್ಕಿಗೆ ಮಾರು ಹೋಗಿ ಆಗಿತ್ತು ಆಗ. ಇದು ನೋಡಿ ಎಷ್ಟು ಕಂಫರ್ಟೇಬಲ್, ಮಗುವಿಗೆ ಸಹ ಹಾಗೆ ಅಲ್ಲ, ಎಷ್ಟು ಕಂಫರ್ಟೇಬಲ್ ಅಲ್ಲ. ಈಗಿನವ್ರು ಯಾರಾದರೂ ಇದ್ದರೆ ಟ್ರೈ ಮಾಡಿ ಆಯಿತಾ. ನೋಡಿ ಹೀಗೆ ಇಟ್ಕೊಂಡು ಸಣ್ಣ ಮಗುವನ್ನು ಹಾಳೆಯಲ್ಲಿ ಇಟ್ಕೊಂಡು ಹೋಗುದನ್ನು ಯಾರಾದರೂ ನೋಡಿದ್ದೀರಾ ಅಂತ ಹೇಳಿ ಆಯಿತಾ. ಇದು ಒಂದು ಹಾಳೆಯ ಟೆಕ್ಸ್ಚರ್ ನೋಡಿ, ಅದು ಎಷ್ಟು ಚಂದ ಅಲ್ಲ. ಇದರಲ್ಲೆಲ್ಲ ಒಂದು ನನಗೆ ಭಾರಿ ಖುಷಿ ಅಂತ, ಈಗ ನ್ಯಾಚುರಲ್ ಆಗಿ ಸಿಗುವುದನ್ನೆಲ್ಲ ನೋಡಲಿಕ್ಕೆ ಖುಷಿ ಆಗ್ತದೆ ನನಗೆ. ಈ ಬಣ್ಣ, ಈ ಟೆಕ್ಸ್ಚರ್ ಎಲ್ಲ ನೋಡಿ ಎಷ್ಟು ಚಂದ ಅಲ್ಲ. ಹಾಗೆ ನಮಗೆ ಮುಖ ಇಟ್ಟು ಕೂತ್ಕೊಳ್ಳೋ ಅಂತ ಆಗ್ತದೆ, ಅಷ್ಟು ಒಳ್ಳೆದುಂಟು. ತಲೆ ಬಿಸಿ ಆಗುವ, ತಲೆನೋವು ಆಗುವ ಇದರೊಳಗೆ ತಲೆ ಇಡಬೇಕಾಯ್ತಾ, ಖುಷಿ ಆಗ್ತದೆ. ತೊಂಡೆಕಾಯಿದು ಬಳ್ಳಿ, ಅದಕ್ಕೆ ಇವತ್ತು ಇದು ಭಾರಿ ಸ್ಪೆಷಲ್ ಅಂತೆ. ಈ ಮರ ಇದು ಉಂಟಲ್ಲ ಭಾರಿ ಸ್ಪೆಷಲ್ ಅಂತೆ, ತೊಂಡೆಕಾಯಿಗೆ ಅಂತವೇ ಹಾಕುವಂತಹ ಮರ. ಎಂಥದ ಹೆಸರುಂಟು, ಅದನ್ನೆಲ್ಲ ನೋಡಿ ಚಂದ ಮಾಡಿ ಕಟ್ಟಿ. ಇನ್ನು ಆ ಬಳ್ಳಿ ಮರದಲ್ಲಿ ಹೀಗೆ ಬರಬೇಕು, ಬಂದ ನಂತರ ಇದಕ್ಕೆ ಚಪ್ಪರ ಹಾಕಬೇಕು. ಇದೊಂದು ಚಪ್ಪರ ಉಂಟ, ನಾನು ಮತ್ತು ನನ್ನ ಮಗ ಹಾಕಿದೆ, ಅದೆಲ್ಲ ಗಡಿ ಹೋಗಿದೆ. ಅಬ್ಬೆ ದೂರ ಕಿಟ್ಟು. ಯೇ ಬಂಟಿ ಈಸ್ ವೇಟಿಂಗ್ ಫಾರ್ ವಾಕಿಂಗ್ ಟುಡೇ, ನೌ ವಾಕಿಂಗ್. ಎಲ್ಲ ಆಗಿ ಉಂಟಲ್ಲ, ತನ ಮಾಡಿದ ಹಾಗೆ ಆಗ್ತಾ ಉಂಟು ನನ್ನ ಮನಸ್ಸು. ಎಂತ ನೀ ಡಯಟ್ ಎಲ್ಲ ಸೊಯ್ ಮಧ್ಯಾಹ್ನದ್ದು. ಇದಕ್ಕೆ 2 ಸ್ಪೂನ್ ಸಕ್ಕರೆ ಹಾಕಬೇಕು. ಯಾಕೆ ಹಾಗೆ ಹೇಳಿದ್ದು ಗೊತ್ತುಂಟಾ, ಹಾಲಿನೊಟ್ಟಿಗೆ ಸೇವನಾ ಯೋಗ್ಯವಾದಂತಹ ಹಣ್ಣುಗಳು ಬೇರೆಯೇ ಉಂಟು. ಬಟ್ ಅದಕ್ಕೆ ಹಾಲು ಸೇರಿಸಿ ಕುಡಿಯುವುದು, ಸಕ್ಕರೆ ಸೇರಿಸಿ ಕುಡಿಯುವುದು, ಇದೆಲ್ಲ ಡಯಟಲ್ಲಿ ಆಗಲಿ ಆರೋಗ್ಯವರ್ಧನೆಯಲ್ಲಿ ಆಗಲಿ ಬರೋದಿಲ್ಲ. ಹಾಗೆ ನಾನು ಹೇಳಿದ್ದು, ಕಳ್ಳನ ಮನಸ್ಸಿನ ಹಾಗೆ ಆಗ್ತಾ ಉಂಟು. ಹಬ್ಬ ಒಮ್ಮೆ ಜೀವ ಬಂದಾಗೆ ಆಯಿತು ಮಾರೆ. ತಂಪು ತಂಪು. ಅದು ಫುಲ್ ಕೆಲಸ ಮಾಡಿ ಬಂದದಲ್ಲ ಅಲ್ಲಿ, ಬೆವರು ಸುರಿಸಿ. ಆ್ಯಕ್ಚುಲಿ ಕುಡಿಬಾರ್ದು, ಸಾರಿ ಆಯಿತು, ನಾನು ಕೊಡ್ತೆ. ಹೀಗೆ ಅರ್ಥ ಮಾಡಬೇಡಿ. ನಮ್ಮ ಈ ಹಾಳೆಯ ಕತೆ ಕೇಳುವಾಗ ಎಷ್ಟು ಜನಕ್ಕೆ ನಿಮ್ಮ ಹಳೆಯ ನೆನಪುಗಳು ಮರಕೊಳಿಸಿದವು ಅಂತ ಹೇಳಿ. ಅದು ಯಾಕೆಂತ ಹೇಳಿದರೆ, ತಾಯಿಯ ಮಡಿಲಿನ ತಂಪು, ಅಜ್ಜಿಯ ಜೋಗುಳದ ಇಂಪು, ಇದು ನಾವು ಜೀವನದಲ್ಲಿ ಸಾಯುವವರೆಗೆ ಸಹ, ಕೊನೆಯ ಉಸಿರಿರುವವರೆಗೆ ಸಹ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆ ಹಿಂದೆ ನಮ್ಮ ತಾಯಂದಿರೆಲ್ಲ ಆಗ ಸಾರಿ ಉಡ್ತಾ ಇದ್ದದಲ್ವ, ಒಂದು ಕೈ ಮಗ್ಗದ, ಮತ್ತೊಂದು ಎಂಥದೋ ಒಂದು ಕಾಟನ್, ಇದು ಸಾಫ್ಟ್. ಇದು ಕೆಲವರಿಗೆಲ್ಲ ಸಣ್ಣದಿರುವಾಗ ಮಲಗಲಿಕ್ಕೆ ಅಂಥದ್ದೇ ಸಾರಿ ಬೇಕೇ ಬೇಕು, ಬೆಡ್ಶೀಟ್ ಬೇಡ, ಎಂಥದ್ದು ಬೇಡ. ಅದು ಒಂದಿದ್ರೆ ಅದರ ಒಳಗೆ ಸುರುಳಿ ಸುತ್ತಿಕೊಂಡು ಮಲಗೋದು. ಅಥವಾ ಅಜ್ಜಿದು ಸೀರೆ, ಕೈ ಮಗ್ಗದ ಸೀರೆ ಆಗಬೇಕು. ಸೊ ಅಂಥದ್ದು ಒಂದು ಬಾಲ್ಯದ ನೆನಪು ಎಷ್ಟು ಜನರಿಗೆ ಇವತ್ತು ಮರುಕಳಿಸಿತು ಅಂತ ನನಗೆ ಹೇಳಬೇಕಾಯ್ತಾ.
ತುಂಬ ಜನ ನಾವು ಅಡಿಕ್ಟ್ ಆಗಿರ್ತೇವೆ ಅಜ್ಜಿಯ ಸೀರೆ ಅಥವಾ ಅಮ್ಮನ ವಾಯಿಲ್ ಸೀರೆ. ಈಗಿನ ಮಕ್ಕಳಿಗೆ ಅಜ್ಜಿದು ಬಿಡಿ, ಅಮ್ಮನದ್ದೇ ಕಾಟನ್ ಸೀರೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಎಷ್ಟೊಂದು ಮಿಸ್ ಮಾಡ್ಕೊಳ್ತೇವಲ್ಲ ಆ ದಿನಗಳನ್ನು. ಇದನ್ನು ಎಣಿಸುವಾಗ ನನಗೆ ನಿಜವಾಗಿ ಸಹ ತುಂಬ ಬೇಸರ ಆಗ್ತದೆ. ಒಂಥರ ಓಲ್ಡ್ ಮೆಮೊರೀಸ್ ಬಂದು ಒಂಥರ ಕೂಗ್ಲಿಕ್ಕೆ ಬರ್ತದೆ. ನಿಮಗೆ ಸಹ ಹಾಗೆ ಫೀಲ್ ಆಯ್ತಾ ಅಂತ ಹೇಳಿ. ಆ ಬೆತ್ತದ ತೊಟ್ಟಿಲಿರ್ಬೋದು, ಮರದ ತೊಟ್ಟಿಲಿರ್ಬೋದು, ಇದೆಲ್ಲ ನಮಗೆ ನೋಡ್ಲಿಕ್ಕೆ ಉಂಟ ಇನ್ನು ಮುಂದಿನ ಜನ್ರೇಷನಲ್ಲಿ. ಎಲ್ಲ ಕಬ್ಬಿಣದ್ದು, ಈಗಂತೂ ಜೋಗುಳವೇ ಬೇಡ ಮಕ್ಕಳಿಗೆಲ್ಲ. ಅದರಲ್ಲೇ ತೂಗುವಷ್ಟು ಪೇಷನ್ಸ್ ಇಲ್ಲ, ಬೆಡ್ಡಲ್ಲಿ ನಾವು ಹಾಕಿ ಬಿಡೋದಲ್ಲ. ತುಂಬ ಹಳೆಯ ನೆನಪುಗಳಾಯ್ತು ಇದನ್ನು ಮಾತಾಡಲಿಕ್ಕೆ ಹೋಗಿ. ನಿಮಗೆ ಸಹ ಹಾಗೆ ಆಗಿದ್ದರೆ ಶೇರ್ ಮಾಡ್ಕೊಳ್ಳಿ ಆಯಿತಾ, ಪ್ಲೀಸ್ ಕಾಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಹಾಗೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಸಹ ಮಾಡಿ. ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಲಿಕ್ಕೆ ಮರಿಬೇಡಿ. ಸೊ ಹೀಗೆ ಇನ್ನು ಸಹ ಒಳ್ಳೆ ವಿಡಿಯೋದೊಂದಿಗೆ ಮುಂದೆ ಸಹ ಬರ್ತೇನೆ. ನಿಮ್ಮ ಸಪೋರ್ಟು, ಆಶೀರ್ವಾದ, ಹಾರೈಕೆಗಳು ಸದಾ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್. ಸುಖವಾಗಿರಿ, ಸಂತೋಷವಾಗಿರಿ, ಆರೋಗ್ಯವಾಗಿರಿ. ಹ್ಯಾಪಿ ಲೈಫ್ ಆ್ಯಂಡ್ ಹೆಲ್ದಿ ಲೈಫ್.